ಕೋವಿಡ್ ಸಂಭಾವ್ಯ ಮೂರನೇ ಅಲೆಯನ್ನು ಎದುರಿಸಲು ಅರ್ಹ ಎಲ್ಲರೂ ಲಸಿಕೆ ಪಡೆಯುವುದು ಅಗತ್ಯವಾಗಿದೆ. ಸಾರ್ವಜನಿಕರು ಲಸಿಕೆ ಪಡೆಯಲು ಪ್ರೇರೇಪಿಸಲು ಉಡುಪಿ ಜಿಲ್ಲಾಡಳಿತ 5 ಭಾಷೆಗಳಲ್ಲಿ ಆಡಿಯೋ ಮತ್ತು ವಿಡಿಯೋ ಜಿಂಗಲ್ಸ್ಗಳನ್ನು ಸಿದ್ಧಪಡಿಸಿದ್ದು ಸಾಮಾಜಿಕ ಜಾಲತಾಣಗಳ ಮೂಲಕ ಅರಿವು ಮೂಡಿಸ್ತಾ ಇದೆ. ಸಾಮಾಜಿಕ ಅಂತರ, ಮಾಸ್ಕ್ ಬಳಕೆ ಮತ್ತು ಸ್ಯಾನಿಟೈಸರ್ ಬಳಸಿ ಅರ್ಹರೆಲ್ಲರೂ 2 ಡೋಸ್ ಕೋವಿಡ್ ಲಸಿಕೆ ಪಡೆದು ಜಿಲ್ಲೆಯು ಶೇಕಡ 100ರ ಲಸಿಕಾ ಪ್ರಗತಿ ಸಾಧಿಸುವಲ್ಲಿ ಮತ್ತು ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಜಿಲ್ಲೆಯ ಎಲ್ಲ ಜನತೆ ಜಿಲ್ಲಾಡಳಿತ ಜೊತೆ ಕೈ ಜೋಡಿಸುವಂತೆ ಹಾಗೂ ಲಸಿಕೆಯನ್ನು ಪಡೆಯಲು ಪಂಚಭಾಷೆಗಳಲ್ಲಿ ಅಂದರೆ ಸ್ಥಳೀಯ ಭಾಷೆಗಳಾದ ಕನ್ನಡ, ಕುಂದಾಪುರ ಕನ್ನಡ, ತುಳು, ಕೊಂಕಣಿ ಮತ್ತು ಉರ್ದುವಿನಲ್ಲಿ ಆಡಿಯೋ ಜಿಂಗಲ್ಸ್ ಮತ್ತು ವಿಡಿಯೋ ಜಿಂಗಲ್ಸ್ಗಳನ್ನು ಸಿದ್ಧಪಡಿಸಲಾಗಿದೆ. ಇವುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ದೊರೆಯುತ್ತಾ ಇವೆ, ಲಭ್ಯವಿದೆ. ಅದರ ಜೊತೆಗೆ ಇದರ ಸದುಪಯೋಗವನ್ನು ಪಡಿಸುವಂತೆ ಅಥವಾ ಜಿಲ್ಲೆಯಲ್ಲಿ ಶೇಕಡ 100ರಷ್ಟು ಲಸಿಕಾ ಪ್ರಗತಿ ಸಾಧಿಸಲು ಸಾರ್ವಜನಿಕರು ಸಹಕರಿಸಬೇಕೆಂದು ಜಿಲ್ಲಾಡಳಿತ ಕೋರಿದೆ. सर कोंकणी लोकांक मुजे प्रणाम. कोरोना थर्ड वेव येवचे लक्षण दिसून आसा. तशें जावन आसतना कोविड वॅक्सिन घेना जाल्यार आमच्या आनी आमच्या घरच्या भुरग्यांक आनी व्हडांक कश्ट जायत. 18 वर्सां वयल्या सगळ्यांकी एक कोविड वॅक्सिन घेवचे म्हूण हांव विनंती करनासा. कोणे पुराय एक कोविड शिल्ड फर्स्ट डोस काण गेला तांणी 84 डेज जाल्लेत सेकंड डोस काण घेवचे. तशेंच कोणे पुराय कोवॅक्सिन काण गेला तांणी 28 डेज सोडून सेकंड डोस काण घेवचे. तशेंच सोशल डिस्टन्स, मास्क, सॅनिटायझर करून सगळे एक जावन उडपी डिस्ट्रिक्ट कोविड फ्री करूया म्हूण विनंती करनासा. ಆತ್ಮೀಯ ಉಡುಪಿ ಜಿಲ್ಲೆಯ ಸಾರ್ವಜನಿಕರಲ್ಲಿ ಒಂದು ವಿಜ್ಞಾಪನೆ. ಕೋವಿಡ್ 3ನೇ ಅಲೆಯು ಬರುವ ಸಾಧ್ಯತೆ ಇದ್ದು, ಈ ಸಂದರ್ಭದಲ್ಲಿ ಕೋವಿಡ್ ಲಸಿಕೆ ಪಡೆಯದೇ ಇದ್ದವರಿಗೆ ಹಾಗೂ ಅವರ ಮನೆಯಲ್ಲಿರುವ ಹಿರಿಯರಿಗೆ ಮತ್ತು ಮಕ್ಕಳಿಗೆ ಆರೋಗ್ಯದಲ್ಲಿ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕೋವಿಡ್ ಲಸಿಕೆ ಪಡೆಯದಿರುವ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕಡ್ಡಾಯವಾಗಿ ಲಸಿಕೆ ಪಡೆಯಲು ತಿಳಿಸಿದೆ. ಹಾಗಾದ್ರೆ ಲಸಿಕೆಯನ್ನ ಎಲ್ಲಿ ಮತ್ತು ಯಾವಾಗ ಪಡಿಬೇಕು? ಕೋವಿಡ್ ಲಸಿಕೆಯನ್ನು ಹತ್ತಿರದ